ನರ್ಮದಾ ನದಿಗೆ ಹಾಲಿನ ಹೊಳೆಯೇ ಹರಿಯುತ್ತಿದೆ ನೋಡಿ. ಸಾವಿರಾರು ಲೀಟರ್ ಹಾಲನ್ನು ಹೀಗೆ ನದಿಗೆ ಸುರಿಯಲಾಗುತ್ತಿದೆ. ಇದು ಮಧ್ಯಪ್ರದೇಶದ ಸೆಹೋರ್ ಜಿಲ್ಲೆಯಲ್ಲಿ ನಡೆದ ಭವ್ಯ ಧಾರ್ಮಿಕ ಕಾರ್ಯಕ್ರಮದ ದೃಶ್ಯ. ಭಕ್ತರ ಪಾಲಿಗೆ ಇದು ಭಕ್ತಿ ಮತ್ತು ನಂಬಿಕೆಯ ಪರಾಕಾಷ್ಠೆ. ಆದರೆ ಸಮಾಜದ ಕಣ್ಣಲ್ಲಿ ಇದು ಅಕ್ಷಮ್ಯ ಅಪರಾಧ. ಒಂದು ಕಡೆ ಹಾಲಿನ ಹನಿಗೂ ಪರದಾಡುವ ಮಕ್ಕಳು, ಇನ್ನೊಂದು ಕಡೆ ನದಿಗೆ ಸುರಿಯುತ್ತಿರುವ ಸಾವಿರಾರು ಲೀಟರ್ ಹಾಲು. ಅಸಲಿಗೆ ಈ ವಿವಾದನ ಹಿಂದಿರೋ ಅಸಲಿ ಕಥೆಯೇನು? ನಂಬಿಕೆ ಮತ್ತು ಹಸಿವಿನ ನಡುವಿನ ಈ ಹೋರಾಟ ಎಲ್ಲಿಗೆ ಹೋಗಿ ನಿಲ್ಲುತ್ತೆ? ಬನ್ನಿ ಈ ವಿಡಿಯೋದಲ್ಲಿ ನೋಡೋಣ. ಮಾರ್ಚ್ 18ರಿಂದ ಏಪ್ರಿಲ್ 7ರವರೆಗೆ ಶ್ರೀ ದಾದಾಜಿ ದರ್ಬಾರ್ ಪಾತಾಳೇಶ್ವರ ಮಹಾದೇವ ದೇವಸ್ಥಾನದಲ್ಲಿ ಮಹಾಯಜ್ಞ ನಡೆಯಿತು. ಸುಮಾರು 5 ಎಕರೆ ಪ್ರದೇಶದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ 41 ಟನ್ ತುಪ್ಪ ಮತ್ತು ಅಪಾರ ಪ್ರಮಾಣದ ಧಾನ್ಯಗಳನ್ನು ಬಳಸಲಾಗಿದೆ. ಶ್ರೀ ಶಿವಾನಂದ ಮಹಾರಾಜರ ನೇತೃತ್ವದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಕೊನೆಯ ದಿನ ಬರೋಬ್ಬರಿ 11,000 ಲೀಟರ್ ಹಾಲನ್ನು ನರ್ಮದಾ ನದಿಗೆ ಅಭಿಷೇಕ ಮಾಡಲಾಯಿತು. ಬಾಬಾ ಅವರಿಗೆ ನರ್ಮದಾ ನದಿಯಂದ್ರೆ ತಾಯಿ ಸಮಾನ. ಹಾಗಾಗಿ ಈ ಅರ್ಪಣೆ ಅನ್ನೋದು ಆಯೋಜಕರ ಮಾತು. ಆದ್ರೆ ಇಲ್ಲಿರೋ ಕಹಿ ಸತ್ಯ ಬೇರೆಯೇ ಇದೆ. ಮಧ್ಯಪ್ರದೇಶದಲ್ಲಿ ಇಂದು 10 ಲಕ್ಷಕ್ಕೂ ಹೆಚ್ಚು ಮಕ್ಕಳು ಸರಿಯಾದ ಆಹಾರವಿಲ್ಲದೆ ಅಪೌಷ್ಟಿಕತೆಯಿಂದ ಬಳಲುತ್ತಿದ್ದಾರೆ. 1.36 ಲಕ್ಷಕ್ಕೂ ಹೆಚ್ಚು ಮಕ್ಕಳು ತೀವ್ರ ಸಂಕಷ್ಟದಲ್ಲಿದ್ದಾರೆ. 57% ಮಹಿಳೆಯರು ರಕ್ತಹೀನತೆಯಿಂದ ಬಳಲುತ್ತಿದ್ದಾರೆ. ದೇವರಿಗೆ ಅಭಿಷೇಕ ಮಾಡುವ ಬದಲು ಹಸಿದ ಮಕ್ಕಳಿಗೆ ಈ ಹಾಲನ್ನು ನೀಡಬಹುದಿತ್ತಲ್ಲವೇ ಅನ್ನೋದು ಈಗ ಸಾರ್ವಜನಿಕರ ಪ್ರಶ್ನೆ. ಅತ್ತ ಪರಿಸರ ತಜ್ಞರು ಕೂಡ ನದಿಗೆ ಹಾಲು ಸುರಿಯುವುದರಿಂದ ನೀರಿನಲ್ಲಿ ಆಮ್ಲಜನಕದ ಮಟ್ಟ ಕಡಿಮೆಯಾಗಿ ಮೀನುಗಳು ಸಾಯುತ್ತವೆ ಎಂದು ಆತಂಕ ವ್ಯಕ್ತಪಡಿಸಿದ್ದಾರೆ. ಧರ್ಮ ಮತ್ತು ನಂಬಿಕೆ ಖಾಸಗಿ ವಿಷಯ ಹೌದು, ಆದರೆ ಆ ನಂಬಿಕೆ ಸಮಾಜದ ಹಿತಕ್ಕೆ ವಿರುದ್ಧವಾಗಿರಬೇಕಾ? 11,000 ಲೀಟರ್ ಹಾಲನ್ನು ನದಿಗೆ ಸುರಿಯುವುದು ಭಕ್ತಿಯೋ ಅಥವಾ ಸಂಪನ್ಮೂಲಗಳ ವ್ಯರ್ಥವೋ? ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು? ನಂಬಿಕೆ ಮತ್ತು ಸಾರ್ವಜನಿಕ ಕಲ್ಯಾಣದಲ್ಲಿ ಯಾವುದಕ್ಕೆ ಮೊದಲ ಆದ್ಯತೆ ಸಿಗಬೇಕು? ಕಮೆಂಟ್ ಮಾಡಿ ತಿಳಿಸಿ. ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.